ಅಳಿದು ಯಮನಾಲಯವನ್ನು ಸೇರಿದ್ದಾರೆ. ಆದರೆ ಅವನಲ್ಲಿ ಯಾವತ್ತೂ ನಾನು ಹಿಂಬೆತ್ತಲಾರೆ. ವಿಜಯ ಸಂಪಾದನೆ ಮಾಡಬೇಕಾಗಿದೆ. ಅದಕ್ಕಾಗಿ ಯಾರನ್ನು ಕಳುಹಿಸುವುದು ಮಾಡಿದರೆ ನನ್ನ ಒಡ ಹುಟ್ಟಿದವ ಹೀರ್ಕಲಿದ್ದೆಯಲ್ಲಿದ್ದಾನೆ. ಕುಂಭಶ್ರವಣ ಎಬ್ಬಿಸುವೆ ನಾನು ಜನ ಯುದ್ಧಕ್ಕಾಗಿ. ಅವರನ್ನು ಎಬ್ಬಿಸಿ ಕಳುಹಿಸಿಕೊಟ್ರೆ ಜಯದಲ್ಲಿ ಬೇಗನೆ ಒದಗಿ ಬರ್ತಾಳೆ. ಹಾಗಾಗಿ ಏನು ಎಲ್ಲಿಗೆ ಓಡುದು? ಎಲ್ಲಿಗೆ ಗೊತ್ತಿಲ್ಲ, ನೀವೇ ಹೋಗುತ್ತ ಹೇಳಿದ್ದಾರೆ. ಹೌದು ಹೋಗುತ್ತ ಹೇಳಿದ್ರೆ ಎಲ್ಲಿಗೆ ಅಂತ ಕೇಳುವುದಕ್ಕೆ ವ್ಯವಧಾನ ಇರುವವರೆಗೆ ಅಂತ ಕೇಳಿದ್ರೆ ಅಪಶಕುನ. ಹೌದಾ? ಹೇಳಿದ್ದಾರೆ ಎಲ್ಲಾ ಸಮಯದಲ್ಲಿ ಅಪಶಕುನ ಆಗುವುದಿಲ್ಲ. ಈಗದಲ್ಲಿ ಕುಳಿತು ಕೇಳಿದ್ರೆ ಅಪಶಕುನ ಆಗುತ್ತದೆ. ಇಲ್ಲ, ಈಗ ಕೋಪ ಬಂದಿದ್ರೆ ನನಗೆ ಕೋಪದ ಹೊತ್ತಿನಲ್ಲಿ ಏನು ಹೇಳಿದ್ರು ಅದು ಅಪಶಕನವಾಗುವುದಿಲ್ಲ. ಈ ಕ್ಷಣ ನೀನು ಹೋಗ್ಬೇಕಾದಲ್ಲಿ ಕುಂಭಶ್ರವಣನ ವಿನಾಲಕ್ಕೆ ಹೋಗಿ ಹೌದಾ? ಮಲಗಿದಲ್ಲಿಗೆ ನಿನ್ನನ್ನು ಕಳುಹಿಸುವುದು, ಇಲ್ಲದಿದ್ರೆ ಯಾಕೆ ಧರ್ಮ ಕರೆಯುವುದು. ಮಲಗಿದಲ್ಲಿಗೆ ನೀನು ಹೋಗ್ಬೇಕು. ಮಲಗಿದಲ್ಲಿ ಹೋಗಿ ಏನ್ ಮಾಡ್ಬೇಕು? ಎಬ್ಬಿಸ್ಬೇಕು ಅವರನ್ನು. ಯಾರನ್ನು? ಆ ಕುಂಭಶ್ರವಣನನ್ನು. ಇಲ್ಲ, ಈಗ ಆರ್ಥಿಕ ಕಳೀಲಿಲ್ಲ. ಮತ್ತೆ ಅರ್ಥದಲ್ಲಿ ಎಬ್ಬಿಸಿದ್ರೆ ಜನ ಹೇಳ್ತದೆ. ಎಬ್ಬಿಸ್ಬೇಕು ನೀವು. ನಾವು ಎಬ್ಬಿಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೌದು, ನೀನು ಎಬ್ಬಿಸಬೇಕು. ಎಬ್ಬಿಸಿ ನನ್ನ ಬಳಿಗೆ ಕಳಿಸಿಕೊಡ್ಬೇಕು. ಬೇಡ ಬೇಡವೇ, ನಿನಗೆ ನನ್ನ ಮೇಲೆ ಸಿಟ್ಟಿದ್ರೆ ಒಂದು ಸ್ವಲ್ಪ ವಿಷ ಆದ್ರೂ ಕೊಟ್ಟು ನನ್ನನ್ನು ಕೊಂದು ಬಿಡಿ, ಅಲ್ಲಿಗೆ ಕಳಿಸ್ಬೇಡಿ. ಅವರ ಅರ್ಥದಲ್ಲಿ ಎದ್ರೆ ಸಿಕ್ಕಿದ್ದನ್ನೆಲ್ಲ ತಿಂದ್ರೆ ನನ್ನನ್ನು ಈಗ ನಾನು ಸ್ವಲ್ಪ ಇತ್ತೀಚೆಯಿಂದ ಹೆಸರಿಗೆ ಬರ್ತಾ ಇದ್ದೇನೆ. ಸುಮ್ಮನೆ ಅವರ ಕೈಗೆ ಕೊಟ್ಟು ನನ್ನನ್ನು ಕೊಂದದ್ದು ಯಾಕೆ? ಹೌದು, ಹೆಂಡತಿ ಯಾವಾಗಲೂ ಹೇಳ್ತಾರೆ, ಈ ಸಲ ನೀವು ಸ್ವಲ್ಪ ಮುಂದೆ ಬಂದಿದ್ರಿ ಇವತ್ತು ಹೇಳ್ತಾರೆ. ಹೆಂಡತಿಗೆ ಗೊತ್ತಾಗಿದ್ದೀನಿ ನೀನು ಅವ್ರ ಮುಂದೆ ಬರುದು ಆಕೆಯವರಿಗೆ ಮಾತ್ರ ಇನ್ನೂ ಗೊತ್ತಾಗಿಲ್ಲ. ಹಾಗೇನು ಆಗುವುದಿಲ್ಲ. ಮತ್ತೆ ನಾನು ಕಳುಹಿಸಿಕೊಡುವುದು, ಅವನನ್ನು ಎಬ್ಬಿಸಲೇಬೇಕು. ಅವನ ಅಗತ್ಯವಿದೆ ನನಗೆ. ಎಷ್ಟು ಪ್ರಯತ್ನ ಪಟ್ಟಾದ್ರೂ ಎಬ್ಬಿಸಬೇಕು. ಪ್ರಯತ್ನ ಎಲ್ಲ ಮಾಡ್ತೇನೆ. ಆಗದಿದ್ರೆ ಆವಾಗ ಕರ್ತೆ ಹೇಳ್ತೇನೆ, ನೀವು ನನಗೆ ದಾರಿ ಹೇಳ್ತಾ ಇರ್ಬೇಕು. ಮಾಡಿದ್ದ ಆಯ್ತು, ಹೋಗ್ತೇನೆ. ಬದುಕು ಎಲ್ಲಿ ಮಲಗಿದೆ ಮಾಡಿ ಇಲ್ಲಿಂದ ನನಗೆ ಏನಾಗ್ತದೆ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತು. ಅವರು ಉಸಿರು ಎಳೆಯುವಾಗ ನಾನು ಒಳಗೆ ಹೋಗ್ತಲ್ವಾ, ಉಸಿರು ಬಿಡುವಾಗ ಇಲ್ಲಿಗೆ ಬಂದ. ಯಾವ ರೀತಿ
ಈಗ ಉಸಿರು ಬಿಡ್ತಾ ಉಂಟು. ಸ್ವಲ್ಪ ಆಚೆ ನಾನು ಮೂಗಿನಲ್ಲಿ ಹೀಗೆ ಹಿಡ್ಕೊಂಡದ್ದು. ಇಲ್ಲದಿದ್ರೆ ಒಳಗೆ ಹೋಗಿ ಎಲ್ಲ ಒಳಗೆ ಏನೆಲ್ಲ ಉಂಟು ಅಂತ ನೋಡಿ ಹೊರಗೆ ಬರ್ತಾ ಇತ್ತು. ಮೂಗಿನಲ್ಲಿ ಹಿಡ್ಕೊಂಡದ್ದು ಹಿಡಿದ ಸಿಕ್ಕಿತು. ಮೂಗಿನ ಕೂದಲಾಗಿರ್ಬೇಕು ನಾವು ಇಂಥದ್ದನ್ನೆಲ್ಲ ಹೆಸರು ನೋಡಿದ್ದೇವೆ. ಈಚೆಯಿಂದ ಹೋದ್ರಲ್ಲ ಎಲಿಯುವುದು ಅವರು, ಆಚೆಯಿಂದ ಹೋಗ್ತೇವೆ. ಕುಂಭಕರ್ಣರೇ, ಕುಂಭಕರ್ಣರೇ, ಇವರನ್ನು ರಾತ್ರಿಯಲ್ಲಿಯಾದ್ರೂ ಕರ್ಕೊಂಡು ಹೋಗುದು ಕಾಳ ಅಪಾಯ ಅಲ್ಲ. ಈಗ ಇಲ್ಲ, ಇವರು ರಾತ್ರಿ ಹೀಗೆ ಬೊಬ್ಬೆ ಹಾಕಿದ್ರೆ ಅರ್ಧದಲ್ಲಿ ನಿಲ್ಲಿಸಿ ಅದು ಸಾಕು ಅಂತೇಳಿ ಸ್ವಲ್ಪ ಶಬ್ದ ಕಡಿಮೆ ಮಾಡಿ ಹೇಳ್ಕೊಂಡು ಹೋಗ್ಬೇಕು. ಈಗ ಏನು ಮಾಡುದು? ಏನು ಮಾಡುದು? ನಾನು ಕಲಿತೇನೆ, ಮತ್ತೆ ಅವರೇನಾದ್ರೂ ಉಪಾಯ ಹೇಳ್ತಾರೆ. ನಿಮ್ಮ ತಮ್ಮ ಎಷ್ಟು ಕರೆದ್ರು ಹೇಳುವುದಿಲ್ಲ, ಹೇಳುವುದಿಲ್ಲ. ಮೆಣಸಿನ ಹುಡಿ ತಂದು ಹಾಕಿದ್ರೆ ಹೇಳ್ತಾರ. ಈಗಿನ ಮೆಣಸಿನ ಹುಡಿ ಮೊದಲಿನಷ್ಟು ಖಾರ ಇಲ್ಲ. ಎಲ್ಲಿದ್ದು ಅಂತ ಗೊತ್ತಿಲ್ಲ. ಹುಡಿ ಸಿಕ್ಕಿದೆ, ತಂದು ಹಾಕಿದೆ. ಹಾಕುವಾಗ 2 ಸಲ ಯಕ್ಷ ಅಂತ ಹೇಳಿದ್ರು. ಆಮೇಲೆ 3ನೇ ಯಕ್ಷ ಇಲ್ಲ, ಪುನಃ ಮಲಗಿದ್ದಾರೆ. ಹೌದು, ಅದೇ ಅದು ಎಲ್ಲಿಯ ಮೆಣಸು ಹಾಕಿರ್ಬೋದು. ಮದ ತುಂಬಿದ ಆನೆ ಇದೆಯಲ್ಲ, ಅದನ್ನು ಮೇಲೆ ಒಂದು ಆಯ್ತು ಆಯ್ತು. ಮೊದಲು ಯಾವುದು? ಮೊದಲು ನೀವು ಪ್ರಾರಂಭ ಮಾಡಿ. ಯಾವುದು? ಶಂಕ ಇಲ್ಲ, ಶಂಕ ಆಗ್ಲಿಲ್ಲ ನಿಮಗೆ ಶಂಕರಾದ ಶಂಕ ಆಗ್ಲಿಲ್ಲ ಅಂತೆ. ಅರ್ಧದಲ್ಲಿ ನಿಂತಿದೆ ಅಂತೆ, ಸ್ವಲ್ಪ ಅರ್ಧದಲ್ಲಿ ಬರುವಲ್ಲಿ ನಿಂತಿದೆ. ಸರಿ, ಇದನ್ನು ಬಾರಿಸುವ. ಜೈ ಗಂಟೆ. ನಾನು ಎಷ್ಟು ಬಾರಿಸಿದ್ರು ಇಲ್ಲ, ಜೈ ಗಂಟೆ ಹೊರಗೋಯ್ತಾರೆ. ಯಾರನ್ನ ಹೇಳುವುದೇ ಇಲ್ಲ, ಗೊತ್ತೇ ಆಗಲಿಲ್ಲ. ಇವ ಪಾಪಿ ಮಗನಿಗೆ ಕೇಳುವುದೇ ಇಲ್ಲ. ನಾನು ಎಷ್ಟು ಮಾಡಿದ್ರು ಇಲ್ಲ, ಇನ್ಯಾವುದನ್ನು ಬರೆಯುವುದು. ಚೆಂಡೆ ಬರೆಯುವ ಗಾಡಿ ಮಾಡುವ, ಏನಾದ್ರು ಮಾಡಬೇಕಲ್ಲ. ಇದನ್ನು ಯಾವ ಹೆಗಲಿಗೆ ಹಾಕಲ್ಲ. ಅದು ಕೇಳುದು, ವಾರದಲ್ಲಿ ಒಮ್ಮೆ ಆದರೂ ಸಂತೆ ಬರಿಬೇಕು. ಬೇರೆ ಹಗ್ಗ ಮುದ್ದಾಗಿದೆ, ಇದು ಮಾಡಿದ್ರೆ ಅವರಿಗೆ ಬರೀಲಿಕ್ಕಾಗುತ್ತದೆ. ಚೆಂಡ ಇಳಿ ಉಂಟು. ಇವರೆಲ್ಲ ನನಗೆ ಚೆಂಡ ಬಡಿಲಿಕ್ಕೆ ಉಪದ್ರ ಮಾಡ್ತಾರೆ, ಆಗುದಿಲ್ಲ. ಹೌದು ರೇ, ಇಲ್ಲಿ ಬರ್ದು ಚರ್ಮವೇ ಬಂದು ಆಯ್ತು, ಏನುದಿಲ್ಲ.
ನೋಡುವ. ಇದನ್ನು ಎಲ್ಲಿಗೆ ಹಾಕ್ಬೇಕು? ನೀವೀಗ ಎಲ್ಲಿಗೆ ಅಂತ ಹೇಳಿದ್ದು? ಕಿವಿಗೆ. ಅಲ್ಲಿಗೆ. ಅವರಿಗೆ ಗೊತ್ತೇ ಆಗುದಿಲ್ಲ ಯಾವ ರೀತಿ ನಿದ್ದೆ ಮಾಡುವುದ. ನಾನು 6 ತಿಂಗಳು ನಿದ್ದೆ ಬಿಟ್ಟರೆ ಹೆಣ್ಣೆ ಒಮ್ಮೆ ಕರೆಯುವಾಗ ಎದ್ದುಕೊಂಡು ಹೊರಟೆ. ಅವಳು ಕಲಿತಾಳಂತ ನಿಮಗೆ ನೀನು ಸಂಪಾದನೆ ಮಾಡಿದ್ದು ಅವಳು ಕಲಿತಾಳಂತ ನಿಮಗೆ ಬೇಗನೆ ಎಷ್ಟು ಎಬ್ಬಿಸಿದ್ದು ಹೊರ ಕೊಟ್ಟವ ಸಿಗಬೇಕಿತ್ತು. ಇವ ಎಷ್ಟು ಎಬ್ಬಿಸಿದ್ರು ಹೇಳುವುದಿಲ್ಲ ಅಂತ ಆದ್ರೆ ಅವನೇ ಬರಬೇಕು. ಕರೆ ಬ್ರಹ್ಮನು ಬ್ರಹ್ಮದೇವ. ನಾನು ಹೇಳುದು ಬ್ರಹ್ಮದೇವನು, ನೀನು ಹೇಳಿದ ಬ್ರಹ್ಮದೇವ. ಬ್ರಹ್ಮದೇವ ವಂದಿಸಿಕೊಂಡಿದ್ದೇವೆ. ನಮ್ಮನಿಗೆ ನಿದ್ದೆ ಕೊಟ್ಟವರು ನೀವು, ಅವನ ಅಗತ್ಯ ಇದೆ ಈಗ, ಹಾಗಾಗಿ ಎಬ್ಬಿಸಿ ನೋಡುವ. ಎಬ್ಬಿಸುದೆ ಅದು ನಿದ್ರೆಯನ್ನು ಅರ್ಧದಲ್ಲಿ ನಿಲ್ಲಿಸುವುದು ನಿನಗೆ ಉಳಿತಲ್ಲ. ಹೌದೇ? ರಕ್ತ ಕುಲಕ್ಕೆ ಅನಾಹುತವಾದಿ. ಹೌದು, ಯೋಚನೆ ಮಾಡ್ಬೇಕು. ಅದರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ, ನೀವು ಯೋಚಿಸಿ. ನೀವು ಹೇಳಿದ್ರೆ ಸಿಟ್ಟು ಮಾಡ್ತೇವೆ. ನನಗೆ ಒಂದು ತೊಂದರೆ.
ಹಸಿವಿಗೆ ಏಳು ಲೋಕಗಳನ್ನೇ ತಿಂದು ತೆಗಿದ್ದೇನೆ, ಸಪ್ತಾಂಬುದಿಯ ನೀರನ್ನೇ ಕುಡಿಯುತ್ತೇನೆ, ಬಿಡಲಾರೆ ಬಿಡಲಾರೆ.
ತಿಂದ್ರು. ಹಸಿವಾಗ್ತದವರಿಗೆ ಎಷ್ಟು ಕೊಟ್ಟರು ಸಾಕಲ್ಲ. ದುಡ್ಡಿಲ್ವೇನೋ ತಿನ್ನುವುದಕ್ಕೆ? ತಿನ್ನುವುದಕ್ಕೆ ಕೊಟ್ಟದ್ದನ್ನೆಲ್ಲ ಮುಗಿಸಿ ಆಯ್ತು. ಹೌದಾ? ಆಮೇಲೆ ಸೆರೆಯಾಳುಗಳ ಹತ್ರ ಬರರೆ ಎಲ್ಲರನ್ನೂ ತಂದು ಕೊಟ್ಟಾಯ್ತು. ಅವರನ್ನೂ ಮುಗಿಸಿ ಆಯ್ತು. ನಮ್ಮ ಈಗ ಸಾಧಾರಣ ಅರ್ಧ ಲಕ್ಷೆಯಲ್ಲಿರುವ ಎಲ್ಲಾ ರಕ್ಕಸರವರ ಹೊಟ್ಟೆ ಒಳಗಿದ್ದಾರೆ. ನಾನು ಮಾತ್ರ ಉಳಿದದ್ದು ನನ್ನ ಹೆಂಡತಿಯ ಮಾಂಗಲ್ಯದ ಭಾಗ್ಯದ ಅವನ ಉತ್ತರಾಗಿ ಶಮನ